ನೀರಿನ ಪ್ರಮಾಣದಂತೆ ಪ್ರಪಂಚದ 50ರೊಳಗಿನ ಒಂದು ಪ್ರಮುಖ ನದಿ ಎನಿಸಿದೆ ಭಾರತ ಉಪಖಂಡದ ಸಿಂಧೂ ನದಿ. ಸಿಂಧೂ ನದಿಯು ಚೀನಾದ ತಿಬೆಟ್ನಲ್ಲಿ ಹುಟ್ಟಿ ಭಾರತ ದಾಟಿ ಪಾಕಿಸ್ತಾನದಲ್ಲಿ ಹರಿದು ಅರಬ್ಬಿ ಸಮುದ್ರವನ್ನ ಸೇರುತ್ತದೆ. ಕಾಬೂಲ್ ಸಹಿತ ಅಫ್ಘಾನಿಸ್ತಾನದ ಉಪನದಿಗಳನ್ನು ಕೂಡ ಸಿಂಧೂ ಹೊಂದಿದೆ. ಸಿಂಧೂ ನದಿಯು 3180 ಕಿಲೋಮೀಟರ್ ಉದ್ದವಿದೆ. ಲೋಕದ ಹಳೆಯವುಗಳಲ್ಲಿ ಒಂದಾದ ಭಾರತದ ಮೊದಲ ನಾಗರಿಕತೆ ಸಿಂಧೂ ನಾಗರಿಕತೆ ಅಳಿದುದು ಈ ನದಿ ಬದಿಗಳಲ್ಲೇ. ಸಿಂಧೂ ನದಿಯಿಂದ 11,20,000 ಚದರ ಕಿಲೋಮೀಟರ್ ನೀರಾವರಿಯಾಗ್ತದೆ. 175 ಘನ ಕಿಲೋಮೀಟರ್ ನೀರು ಹರಿಯುವುದರಿಂದ ಲೋಕದ ಪ್ರಮುಖ ನದಿ ಎನಿಸಿದೆ. ಜನ್ಸ್ಕರ್, ಚೆನಾಬ್, ಚೇಲಂ, ರಾಪಿ, ಬಿಯಾಸ್, ಸಟ್ಲೇಜ್, ಕುರ್ರಂ, ಕಾಬುಲ್, ಗೊರ್ಮಾ, ಗಿಲ್ಗಿಟ್ ಜೊತೆಗೆ ಇನ್ನು ಹಲವು ಉಪನದಿಗಳನ್ನು ಇದು ಹೊಂದಿದೆ. ನದಿ ಡಾಲ್ಫಿನ್ ಸಹಿತ ನಾನಾ ಮೀನು, ಹಕ್ಕಿ, ಪ್ರಾಣಿಗಳಿಗೆ ಆಶ್ರಯವನ್ನ ನೀಡಿದೆ. Volkswagen Mangalore, Airport Road, Yeyadi, Mangalore. Volkswagen.